CS ಐತಲ್ಲ ಚೆಕ್ ಮಾಡ್ಕೊಂಡಿದ್ದಾರೆ, ಅದೇನೋ ನಮಗೆ ಗೊತ್ತಿಲ್ಲ. ಅಲ್ಲಿ ಕೇಳಿಸ್ತಿದೆ ಸರ್, ಅಲ್ಲಿ ಬರ್ತಿದೆ. ನೋಡಿ ಇವರೆಲ್ಲ ಇಲ್ಲಿ ಲೋಕಲ್ ನಮಗೆ ಫೋನ್ ಮಾಡ್ತಿದ್ದಾರೆ. ಏನು ಪ್ರಾಬ್ಲಮ್ ಸರ್ ಹೇಳಿ ಸರ್, ಎಷ್ಟು ಇದರಿಂದ ನಡೀತಾ ಇದೆ, ಹೇಗೆ? ಪ್ರತಿ ಭಾನುವಾರ ಸುಮಾರು ಒಂದು 10-11 ಗಂಟೆ ಶುರು ಇಟ್ಕೊಂಡು ಜೋರ ಕೂಗ್ತಾರೆ. ಭಜನೆ ಮಾಡ್ಕೊಂಡು ಅವ್ರ ಮನೇಲಿ ಭಜನೆ ಮಾಡ್ಕೊಂಡು, ಯಾಕೆ ನಮ್ಮನ್ನ ನಾವು ಪೂಜೆಗಳು ಮಾಡ್ಕೊತೀವಿ. ಬಟ್ ಬೈಕ್ಗಳು ಹಾಕೊಂಡು ಸುಮಾರು ಜನನ ಸೇರಿಸ್ಕೊಂಡು ಕ್ರಿಯೇಟ್ ಮಾಡ್ತಾರೆ. ಅದ್ರ ಜೊತೆಗೆ ಇವಾಗ ಕೊರೋನಾ ಟೈಮಲ್ಲಿ 20 ಜನ 30 ಜನ ಆದ್ಮೇಲೆ ಕೂಡ ಬರಕ್ಕೆ ಅವಕಾಶಗಳು ಕೂಡ ಇಲ್ಲ. 50 ಜನ 100 ಜನ ಇರ್ತಾರೆ. ಪರ್ಮಿಷನ್ ಇದೆಯಾ ಇವರಿಗೆ, ಹೇಗೆ ಅನ್ಸುತ್ತೆ? ಅಲ್ಲ ರೆಕಾರ್ಡ್ ಇದೆ ಸರ್, ಎಲ್ಲಿವರೆಗೂ ಕೇಳಿಸ್ತಿಲ್ಲ. ಅಲ್ಲಿಂದ ಮಾಡ್ಕೊಂಡು ಬಂದಿದ್ದೀವಿ ವಿಡಿಯೋ. ಅಷ್ಟು ಜೋರಾಗಿ ಲೌಡ್ ಸ್ಪೀಕರ್ ಹಾಕೊಂಡು ಇಲ್ಲ, ಅವ್ರು ಎಷ್ಟು ಜನ ಗೊತ್ತಾಗಲಿ ಬನ್ನಿ. ಚರ್ಚ್ ಅಂತಾರೆ, ಚರ್ಚ್ ಬನ್ನಿ. ಇಲ್ಲ ಜಿ, ಒಂದ್ಸಲ ಒಂದ್ಸಲ ನೋಡ್ಕೊಂಡ್ಬರ್ತಾರೆ. ಹಾಂ ಬನ್ನಿ ಬನ್ನಿ, ನೀವು ನಿಮಿಷ ಬನ್ನಿ. ಎಲ್ಲ ತೋರಿಸಿ ಎಷ್ಟು ಜನ ಇದ್ದಾರೆ, ಒಳಗಡೆ ತೋರಿಸಿ ಎಷ್ಟು ಜನ ಇದ್ದಾರೆ ನೀಟಾಗಿ. ಬನ್ನಿ ಸರ್ ನೋಡಿ. ಮೇಡಮ್ ಇದು ನಡೀಲಿಕ್ಕೆ ಪರ್ಮಿಷನ್ ಇದೆಯಾ? ಇದೆ ಸರ್, ಎಲ್ಲ ಇಟ್ಕೊಂಡೆ. ಇದು ನಮ್ಮ ಬಿಲ್ಡಿಂಗು, ನಮ್ಮ ಮನೆ. ನಿಮ್ಮ ಮನೆ ಆದ್ರೂ ಇಷ್ಟು ಜನ ಸೇರಿಸ್ಲಿಕ್ಕೆ 15 ವರ್ಷದಿಂದ ನಡೆಸ್ತಾ ಇದೀವಿ ಸರ್. ಬನ್ನಿ ಸರ್, ಪೊಲೀಸವರಿಗೂ ಗೊತ್ತು. ಪೊಲೀಸ್ನವ್ರಿಗೆ ಗೊತ್ತಾ? ಕ್ರಿಸ್ಮಸ್ಸಿಗೆಲ್ಲ ಪರ್ಮಿಷನ್ ತಗೋತೀವಿ ನಾವು. ಕ್ರಿಸ್ಮಸ್ಸಿಗೆಲ್ಲ ಮೇಡಮ್ ಪರ್ಮಿಷನ್ ಪೊಲೀಸ್ನವ್ರಿಗೆ ಗೊತ್ತಾ? ಸಣ್ಣ ಸಣ್ಣ ಮಕ್ಕಳೆಲ್ಲ ಕೊರೋನಾ ಇದೆ, ನೀವು ಈಗ ಮಾಸ್ಕ್ ಹಾಕ್ತಾ ಇದ್ದೀರಲ್ಲ ಸರ್? ಮಗು 5 ವರ್ಷದ ಕೆಳಗಡೆ ಇದೆ, ಮಗುಗೆ ಮಾಸ್ಕ್ ಹಾಕ್ರಿ. ಅಲ್ಲಿ ಅದಕ್ಕೆ ಮಾಸ್ಕ್ ಹಾಕಿ ಮಗುಗೆ. ಮಕ್ಕಳು ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ನಡಿ. ನೋಡಿ ಮಕ್ಕಳಿಗೆಲ್ಲ ಮಾಸ್ಕ್ ಇಲ್ಲ, ಏನಿಲ್ಲ. ಈಗ ಮಾಸ್ಕ್ ಹಾಕೋದು ಅಲ್ಲಿ ನೋಡಿ, ಅಲ್ಲಿ ಸಣ್ಣ ಸಣ್ಣ ಮಕ್ಕಳು. ಸರ್ ಮಾಸ್ಕ್ ಹಾಕಿ ಸರ್, ಅವರಿಗೆ ಮಾಸ್ಕ್ ಹಾಕಿ. ಅವರಿಗೆ ಅವರೇ ಹಾಕಿಲ್ವಲ್ಲ ಮಾಸ್ಕು? ಬನ್ನಿ 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 ಅವರೇ, ಹೇಗೆ ಬನ್ನಿ ಸರ್. ಅದೇ ಇಷ್ಟಿಷ್ಟು ಮಕ್ಕಳಿದ್ದಾರೆ ಸರ್, ಒಬ್ರು ಮಾಸ್ಕ್ ಹಾಕಿಲ್ಲ. ನೀವೇ ನಾನು ತೋರಿಸಿದ್ದೀನಿ. ಒಬ್ರಿಗೂ ಇಲ್ಲ ಸರ್ ಅದು. ಮೇಡಮ್ ಒಬ್ಬರ ಹತ್ರನೂ ಮಾಸ್ಕ್ ಇಲ್ಲ. ಮಕ್ಕಳು ತೋರಿಸಿದೆ ನಾನು, ಸಣ್ಣ ಸಣ್ಣ ಮಕ್ಕಳು ಮಾಸ್ಕ್ ಇಲ್ಲ. ಮೇಡಮ್ ಸರ್ ಇದು ಪರ್ಮಿಷನ್ ಇದೆಯಾ? ಪರ್ಮಿಷನ್ ಲೆಟರ್ ಕೊಡಿ. ಹೋಗ್ಬೇಡಿ, ಒಂದು ನಿಮಿಷ ನಡೀರಿ. ಪರ್ಮಿಷನ್ ಲೆಟರ್ ಕೊಡಿ ಜಿ. ವಾಯ್ಸ್ ಮಾತ್ರ ಪರ್ಮಿಷನ್ ಲೆಟರ್ ಅಲ್ಲಿ 15 ವರ್ಷದಿಂದ ನಮ್ಗೆ ಯಾಕೆ ಕೇಳಿಸುತ್ತೆ? ಅಲ್ಲ ನಮಗೆ ಪರ್ಮಿಷನ್ ಲೆಟರ್ ತಗೊಂಡು ಪರ್ಮಿಷನ್ ಲೆಟರ್ ಪೊಲೀಸರಿಗೆ ಗೊತ್ತಂತಲ್ಲ? ಇಲ್ಲ ಇಲ್ಲ, ಈಗ ಪೊಲೀಸರಿಗೆ ಯಾಕೆ ಗೊತ್ತಿರುತ್ತೆ? ಅವ್ರ ಮೇಲೆ ಗೂಬೆ ಕೂರಿಸ್ತಾರೆ ಇವರು. ಪರ್ಮಿಷನ್ ಲೆಟರ್ ತಗೊಂಡ್ಬನ್ನಿ. ಜಗತ್ತೇ ಗೊತ್ತು. ಪೊಲೀಸರ ಮೇಲೆ ಯಾಕೆ ಹಾಕ್ತೀರಾ? ಅವ್ರು ಹೇಳ್ತಾನೆ, ಅವ್ರ ಮೇಲೆ ಯಾಕೆ ಹೇಳ್ತಾರೆ? ಕೆಲಸ ಮಾಡ್ತೀನಿ, ನನ್ಗೆಲ್ಲ ಚಪ್ಪಲಿ ಜೀವ ಅಂತ ಗೊತ್ತು ನನಗೆ. ತಗೊಬನ್ನಿ, ಪರ್ಮಿಷನ್ ಲೆಟರ್ ತಗೊಬನ್ನಿ. ಕಳ್ಸಿ ಇಲ್ಲೇ ಇರ್ತೀವಿ. ಪೊಲೀಸರಿಗೆ ಗೊತ್ತಿರೋ ಚಾನ್ಸ್ ಇಲ್ಲ. ಪೊಲೀಸರಿಗೆ ಬಂದಿರೋರು ಅವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ ಸರ್, ಅವ್ರು 1000 ಹೇಳ್ತಾರೆ. ಅವ್ರು 1000 ಹೇಳ್ತಾರೆ ಸರ್. ಎಲ್ಲ ಕೆಳಗೆ ಬನ್ರಿ. ಬನ್ನಿ ಬನ್ನಿ ಬನ್ನಿ. ಪ್ರೇಯರ್ ಎಂತ ಪ್ರೇಯರ್ ಮೇಡಮ್? ನೀವು ಶಬ್ದ ಇಲ್ದಿರ ನೀವು ಪ್ರೇಯರ್ ಮಾಡ್ಬೇಕು. ಪರ್ಮಿಷನ್ ತಗೊಂಡು ಪ್ರೇಯರ್ ಮಾಡಿದಿರಾ ನೀವು? ಸರ್ ಪರ್ಮಿಷನ್ ಇಲ್ಲ. ಪರ್ಮಿಷನ್ ತಗೊಂಡು ಪ್ರೇಯರ್ ಮಾಡ್ತಿದ್ದೀರಾ ನೀವು?
ಕಳಿಸಿ ಸರ್, ಕಳಿಸ್ಕೊಡೋದೇನಿದೆ? ಹಣ್ಣು ಕಾಯಿ ಆರ್ತಿ ಎಲ್ಲ ಇರ್ತೀರಾ ಸರ್? ದೇವ್ರೆ ಚೆಕ್ ಮಾಡಿದ್ದೀವಿ, ಚೆಕ್ ಮಾಡಿ ಪರ್ಮಿಷನ್ ಚೆಕ್ ಮಾಡಿದ್ದೀರಾ? ಅಲ್ಲ ನೀವು ದೇವ್ರೇನಾದ್ರು ಹೇಳಿದಾರ ನಿಮ್ಗೆ? ಸರ್ ದೇವ್ರೇನಾದ್ರು ಹೇಳಿದಾರ ನಿಮ್ಗೆ? ಮೈಕ್ ಎಲ್ಲ ಹಾಕ್ಬಿಟ್ಟು ಅಲ್ಲ ಮೈಕ್ ಎಲ್ಲ ಹಾಕ್ಬಿಟ್ಟು ಮಾತಾಡಕ್ ದೇವ್ರು ಹೇಳಿದಾರ ನಿಮ್ಗೆ? ಪರ್ಮಿಷನ್ ಇದೆಯಾ? ಪರ್ಮಿಷನ್ ಇದೆಯಾ? ಮೇಡಮ್ ಹಿಂದೂಗಳಿದ್ದಾರೆ ಎಲ್ಲ ಹಿಂದೂಗಳೇ ನಾವು ರೆಕಾರ್ಡ್ ಮಾಡಿದ್ವಿ ತಾನೆ, ನೀವು ಕೂಗ್ತಿದ್ದು ಅಲ್ಲಿ ಕೇಳಿಸ್ತಾ ಇಲ್ವಾ ಕಾರ್ನವ್ರಿಗೆ? ನಾವಿಲ್ಲ ಸಾರ್ವಜನಿಕರಲ್ವಾ? ನಮ್ಗೆ ಯಾಕೆ ತೊಂದರೆ ಕೊಡ್ತೀರಾ ನೀವು? ನಿಮ್ಗೆ ಪರ್ಮಿಷನ್ ಇದೆಯಾ? ನೀವು ಪ್ರಯೋಗ ಮಾಡೋ ಪರ್ಮಿಷನ್ ಇದೆ? ಏನ್ ಬೇಡ, ಮಾತಾಡಪ್ಪ. ಸಂಸ್ಥೆ ಅಲ್ಲ ಮೇಡಮ್, ಪ್ರತಿ ಭಾನುವಾರ ಯಾಕೆ ಮಾಡ್ತೀರಾ? ನಮ್ಗೆ ಯಾಕೆ ತೊಂದರೆ ಕೊಡ್ತೀರಾ ನೀವು? ಮೇಡಮ್ ಮನೆಯಲ್ಲಿ ಮಕ್ಕಳು ಓದ್ಕೊಳಕ್ ಆಗ್ತಿಲ್ಲ ಮೇಡಮ್, ಪಕ್ಕದ ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಅಲ್ಲ ಮೇಡಮ್. ರಾಮ ಅಂತ ತೊಂದರೆ ಕೊಡ್ತಾ ಇದೀವ ಇಲ್ಲ ತಾನೆ? ಎಲ್ಲಿ ಕೊಡಿ ಕಂಪ್ಲೇಂಟ್ ಮೇಡಮ್. ದೇವಸ್ಥಾನ ಬಿಟ್ಟು ಯಾರ ಮನೇಲಿ ಈ ಮನೆಯಲ್ಲಿ ಮಾಡಕ ಪರ್ಮಿಷನ್ ಮಾಡೋದಕ್ಕೆ? ಎಲ್ಲ ಇರೋದು ಹಿಂದೂಗಳು ಮೇಲೆ, ಎಲ್ಲ ಹಿಂದೂಗಳೇ ಇರೋದು. ಸರ್ 10 ನಿಮಿಷ ವೇಟ್ ಮಾಡ್ಬೇಕಂತ ನಿಂತ್ಕೊಳ್ಳಿ. ಸರ್ ಬಂದಿದ್ದಾರೆ, ಸರ್ ಮಾತಾಡ್ತಾರೆ, ಅವ್ರು ಪ್ರಶ್ನೆ ಮಾಡ್ತಾರೆ. ಅವ್ರ ಮೇಲೆ ನಿಮ್ನೆಲ್ಲ ಇಲ್ಲ 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 ಮೇಲೆ ಪೊಲೀಸ್ನವರು ಬ್ಯಾಟ್ರಲ್ಲಿ ಪೊಲೀಸ್ನವ್ರು ಬಂದಿದ್ದಾರೆ, ಅವ್ರನ್ನ ಕಳಿಸ್ತಿದ್ದಾರೆ. ಅವ್ರ ಹತ್ರ ಪರ್ಮಿಷನ್ ಇದೆಯೋ ಇಲ್ವೋ, ಒಳಗಡೆ ಇರೋರೆಲ್ಲ ಯಾರು ಹೇಳಿ? ಮಾಸ್ಕ್ ಒಬ್ರು ಮಾಸ್ಕ್ ಹಾಕಿಲ್ಲ, ಮಕ್ಳಿದ್ದಾರೆ ಎಲ್ಲ ಸಣ್ಣ ಸಣ್ಣ ಹುಡುಗರು ಸುತ್ತ ಮಕ್ಳಿದ್ದಾರೆ. ಒಬ್ರು ಮಾಸ್ಕ್ ಹಾಕಿಲ್ಲ, 50 ಜನ ಪೇರೆಂಟ್ಸ್ ಕಾಳಜಿ ಇರಬೇಕು ಸ್ನೇಹಿತರೆ. ಇಲ್ಲಿ ಇದು CS ಸೈಟ್ಗಳು ಸಫಿಷಿಯೆಂಟ್ ಏರಿಯಾ. ನೀವೇ ನೋಡಿ, ಒಬ್ರು ಕೂಡ ಇಲ್ಲಿ ಸಾರ್ವಜನಿಕರು ಇವಾಗ ಓಡಾಡ್ತಾನೆ ಇಲ್ಲ. ಇವತ್ತು ಸಂಡೇ ಬೇರೆ, ಮಕ್ಳುಗಳು ಸ್ಕೂಲ್ಗಳು ಸ್ಟಾರ್ಟ್ ಆಗಿದೆ. ಪ್ರತಿ ಭಾನುವಾರ ಶುಕ್ರವಾರ ಇಲ್ಲಿ ಹೆಚ್ಚು ಕಡಿಮೆ 1.5 ಕಿಲೋಮೀಟರ್ ಕೆಲಸುತ್ತೆ, 1.5 ಕಿಲೋಮೀಟರ್ ಕೆಲಸುತ್ತೆ. ನಮ್ಮ ಇಷ್ಟ. ನಮ್ಮ ಇಲ್ಲಿ ನೋಡಿ, ಇದು ಮನೆ, ವಾಸದ ಮನೆ. ಈ ಚರ್ಚ್ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಇದೆಯಾ? ಈ ಕೂಗೋದಕ್ಕೆ ಪರ್ಮಿಷನ್ ಇದೆಯಾ? ಮೈಕ್ ಹಾಕೋದಕ್ಕೆ ಪರ್ಮಿಷನ್ ಇದೆಯಾ? ಲೌಡ್ ಸ್ಪೀಕರ್ ಹಾಕೋದಕ್ಕೆ ಪರ್ಮಿಷನ್ ಇದೆಯಾ? ಒಬ್ಬ ಹಿಂದೂ ಒಂದು ಮನೆ, ಒಂದು ದೇವಸ್ಥಾನದಲ್ಲಿ ಅಥವಾ ಒಂದು ಸಣ್ಣ ದೇವಸ್ಥಾನ 3 ಅಡಿಗಿಂತ ಮೇಲೆ ಪರ್ಮಿಷನ್ ಮಾಡ್ತಾರೆ. 20 ಜನದ ಮೇಲೆ ಇರಬಾರ್ದು, 4 ಅಡಿಗಿಂತ ಮೇಲೆ ವಿಗ್ರಹ ಇರಬಾರ್ದು, 20 ಜನದ ಮೇಲೆ ಸೇರಬಾರ್ದು, ಸ್ಯಾನಿಟೈಸರ್ ಹಾಕ್ಬೇಕು. ಎಲ್ಲಿದೆ ಸ್ಯಾನಿಟೈಸರ್? ಇಲ್ಲಿ ಅಲ್ಲಿರೋದು ಹಿಂದೂ ಮಕ್ಕಳು, ಚಿಕ್ಕ ಮಕ್ಕಳು ಮಾಡ್ಕೊಳ್ಳಿ. ನಮ್ಗೆ ಅದಕ್ಕೆ ಕೇಳಕ್ಕಾಗಲ್ಲ. ಬಟ್ ಸಾರ್ವಜನಿಕ ಅಲ್ಲ ಸರ್, ಸೋಷಿಯಲ್ ಡಿಸ್ಟೆನ್ಸ್ ಇದೆಯಾ ಅಲ್ಲಿ? ಒಬ್ಬರ ಮೇಲೆ ಒಬ್ರು ಕೂತ್ಕೊಂಡಿದ್ದಾರೆ ಸರ್ ಅಲ್ಲಿ. ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದು ಸಣ್ಣ ಮನೆಯಲ್ಲಿ ಹೆಚ್ಚು ಕಡಿಮೆ 100ರಿಂದ 150 ಜನ ಇದ್ದಾರೆ ಸ್ನೇಹಿತರೆ. ಇವಾಗ ನಮ್ಮ ಸರ್ಕಾರ ಯಾವ ಅಷ್ಟೊಳಗಡೆ ಕೂತ್ಕೊಳಕ್ಕಾಗತ್ತಾ? ನೀವೇ ನೋಡಿ, ಅಲ್ಲಿ ತೋರ್ಸಪ್ಪ. ಆ ಮನೆ ಒಳಗಡೆ 100 ಜನ ಕೂತ್ಕೊಳಕ್ಕಾಗತ್ತಾ? ಆಗತ್ತಾ? ಯೋಚನೆ ಮಾಡಿ. ಇಲ್ಲಿ 1.5 ಕಿಲೋಮೀಟರ್ ಕೇಳಿಸ್ತಾ ಇದೆ ಇವ್ರ ಮೈಕು. ಒಂದು ಪ್ರೇಯರ್ ಮಾಡ್ಬೇಕಾದ್ರೂ ಅವ್ರು ಕೇಳ್ಸಂಗ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿರ್ತಕ್ಕಂಥ ಎಲ್ಲಾ ಮನೆಯವ್ರಿಗೂ ತೊಂದರೆ ಕೊಟ್ಕೊಂಡು ದೌರ್ಜನ್ಯ ಮಾಡ್ಕೊಂಡು ನೋಡಿ, ಒಬ್ರು ಕೂಡ ಈಚೆಗೆ ಬರ್ತಾ ಇಲ್ಲ. ಈಗ ತಾನೇ ಲೌಡ್ ಸ್ಪೀಕರ್ ಆಫ್ ಮಾಡಿದ್ದಾರೆ. ಇದೆಲ್ಲ ರೆಕಾರ್ಡ್ ಆಗಿದೆ, ವಿತ್ ರೆಕಾರ್ಡ್. ನಾವು ಕ್ರಿಯೇಟ್ ಮಾಡಿರೋದಲ್ಲ. ಸ್ಟಾರ್ಟಿಂಗ್ ಟು ಎಂಡ್ ವರೆಗೂ ರೆಕಾರ್ಡ್ ಇದೆ. ಎಲ್ಲಿವರೆಗೂ ಕೇಳಿಸ್ತೇವೆ ನಾವು? ಕಾರ್ನರ್ 1 ಕಿಲೋಮೀಟರ್ ವರೆಗೂ ಕೇಳಿಸ್ತಾ ಇದೆ. ಮಾಡ್ತಾರೆ ಪ್ರೇಯರ್. ಒಂದು ದಿನ ಆದ್ರೆ ಹೋಗ್ಲಿ ಬಿಡೋಣ, ಸಹಿಸ್ಕೊಂಡು ಹೋಗ್ತೀವಿ ನಾವು ಹಿಂದೂಗಳು. ಸ್ನೇಹಿತರೆ, ನಾವು ಕರ್ನಾಟಕದಲ್ಲಿ ಇದ್ದೀವೋ ಬೇರೆ ಎಲ್ಲಿದ್ದೀವಿ? ಬನ್ನಿ ಇಲ್ಲಿ. ಅಲ್ಲ, ಏನದು ಬೋರ್ಡ್ ಇದೇನ್ ಬೋರ್ಡು? ಅಲ್ಲಿ ನೋಡಿ ಜಿ, ತಮಿಳಲ್ಲಿ ಬೋರ್ಡ್. ಜೂಮ್ ಮಾಡಪ್ಪ ಅದಕ್ಕೆ. ತಮಿಳ್ ಬೋರ್ಡ್. ಏನಪ್ಪ ಇವರು ಈಗ ಮಾಡ್ಕೊಂಡು ಇಷ್ಟೊಂದು ತೊಂದರೆ ಕೊಟ್ಕೊಂಡು ಇಲ್ಲಿರೋ ಬರೋರಿಗೆಲ್ಲ ಇಷ್ಟು ತೊಂದರೆ ಕೊಟ್ಕೊಂಡು ಕೂತ್ಕೊಂಡ್ರೆ? ಅಲ್ಲ, 1 ನಿಮಿಷ ಇದೊಂದು ಜೂಮ್ ಮಾಡು. ಒಂದು ಲಿಪಿ, ಒಂದೇ ಒಂದು ಅಕ್ಷರ ಇದೆಯಾ ಓಲಿ? ಒಂದು ಬಿಲ್ಡಿಂಗ್ ಆಗಲಿ ಒಂದು ಅಕ್ಷರ ಕನ್ನಡ ಇದೆಯಾ ನೋಡಿ. ಇಲ್ಲಿ ಪೋಸ್ಟ್ ಈಗ ಬೋರ್ಡ್ ಹಾಕೋದೇನಕ್ಕೆ? ನಂಬರ್ಗೆ. ಇದಕ್ಕೆ ಒಬ್ಬ ಪೋಸ್ಟ್ ಮ್ಯಾನ್ ಬಂದು ತಮಿಳು ಓದಕ್ಕಾಗತ್ತಾ? ಓದ್ಬಿಟ್ಟು ತಮಿಳು ಅಡ್ರೆಸ್ ಕೊಡೋಕ್ಕಾಗತ್ತಾ? ತಿರ್ಗಾ ದೌರ್ಜನ್ಯ ಮಾಡ್ತಾರೆ. ನಮ್ಮ ಸ್ವಂತ ಮನೆ ನೀವ್ಯಾರು ಕೇಳೋದಕ್ಕೆ ಅಂತ ಹೇಳ್ತಾರೆ ಲೇಡಿ. ಸ್ವಂತ ಮನೆಯಲ್ಲಿ ಇನ್ನೊಬ್ರಿಗೆ ತೊಂದರೆ ಕೊಡ್ದಂಗೆ ಮಾಡ್ಕೊಳ್ಳೋದಕ್ಕೆ ಸ್ವಂತ ಮನೆ. ಇಲ್ಲೆಲ್ಲ ಇರ್ತಕ್ಕಂಥ CS ಸೈಟ್ಗಳು ದೇವಸ್ಥಾನ ಜಾಗ ಬಿಟ್ಟಿಲ್ಲ ಅಥವಾ ಪಾರ್ಕ್ ಜಾಗ ಬಿಟ್ಟಿರೋದಾಗ್ಲಿ ಅದ್ರದ್ದಲ್ಲ. ಪರ್ಮಿಷನ್ ಇದೆಯಾ? ಇಲ್ಲ. ನೋಡಿ ಯಾವ ರೀತಿ ನಡೀತಿದೆ.
ಬಾಕ್ಸ್ ಮಗು ತೋರಿಸಿ ಕ್ಲೀನಾಗಿದೆ. ಆ ಕಡೆ ಕಿಟ್ಕೆಲ್ಲ ತೋರಿಸಿ. ಸರ್ ಭಜನೆ ಸ್ಟಾಪ್ ಮಾಡಿ ಸರ್. ಹೇಳ್ತಿರೋದು ಅರ್ಥ ಆಗ್ತಾ ಇಲ್ವಾ? ಅಲ್ಲಿ ಮಕ್ಕಳು ಮಲಗ್ತಾ ಇಲ್ಲ. ಅಲ್ಲಿ ಭಜನೆ ಸ್ಟಾಪ್ ಮಾಡಿ ನಡೀರಿ ಕೆಳಗಡೆ. ಇನ್ನೊಂದಿಷ್ಟು ಮಾಡಿರಂತ ಬನ್ನಿ ಇವತ್ತು. ಸರ್ ಬೇಡ ಬನ್ನಿ, ನೀವು ಪರ್ಮಿಷನ್ ಇದ್ರೆ ಕೊಡಿ, ನಾವು ಹೋಗ್ತೀವಿ. ಸರ್ ನೋಡಿ, ಪರ್ಮಿಷನ್ ಇದ್ರೆ ಹೋಗ್ತೀವಿ ನಾವು ನಿಮಗೆ ಅವಕಾಶ ಮಾಡ್ಕೊಡ್ತೀವಿ. ಬನ್ನಿ ನೀವು, ಬನ್ನಿ ಸರ್. ನೀವು ನಮಗಿಲ್ಲ, ಬನ್ನಿ ನೀವು. ಬೇಡ ಬನ್ನಿ ಸರ್, ನೀವು ಸುಮ್ನೆ ಜನ ಜಾಸ್ತಿ ಆಗ್ತಾರೆ, ಸುಮ್ನೆ ತೊಂದರೆ ಆಗುತ್ತೆ. ಬನ್ನಿ ನೀವು. ಅಲ್ಲಿ ಒಬ್ರಿಗೊಬ್ರಿಗೆ ಲೈವ್ ನೋಡ್ಕೊಂಡು ತುಂಬಾ ಜನ ಜಾಸ್ತಿ ಆಗ್ತಾರೆ. ಸಣ್ಣ ಸಣ್ಣ ಮಕ್ಳಿದಾವೆ. ಬನ್ನಿ ನೀವು, ಬನ್ನಿ ನೀವು, ಬನ್ನಿ ಸರ್. ನೀವು ಬನ್ನಿ ಸರ್, ನೀವು ಬೇಗ ಕಳಿಸ್ಕೊಡಿ ಸರ್. ಫಸ್ಟ್ ಕಳಿಸ್ಕೊಡಿ, ಪರ್ಮಿಷನ್ ಲೆಟರ್ ಕೊಡಿ. ಬನ್ನಿ ಸರ್, ಬನ್ನಿ ನೀವು. ಆಮೇಲೆ ಮಾತಾಡಿ ಬಂದ್ರಿ, ಇನ್ನೊಂದಿತ್ತು ಆಯ್ತದೆ, ಏನು ಆಗಲ್ಲ. ಬನ್ರಿ, ಒಂದ್ ನಿಮಿಷ. ಏನ್ ದೇವ್ರೇ ನಿಂತು ನೋಡಕಲ್ಲ, ಬಂದ್ರಿ ಬನ್ರಿ. ಗೊತ್ತು ನಮಗೂ ದೇವ್ರ ಬಗ್ಗೆ ನಂಬಿಕೆ ಇದೆ ಎಲ್ಲರಿಗೂ. ಪರಲೋಕದಲ್ಲಿರುವ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಕೂಡಿ ಬಂದಿರುವ ನೀವೆಲ್ಲ ಎಲ್ಲಿಂದ ಬಂದಿರೋದು? ಎಲ್ಲ ನೀವು ಎಲ್ಲಿಂದ? ಎಲ್ಲರನ್ನು ಬಲಪಡಿಸು. ಹೌದಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಹಾ. ಹಿಂಗೆ ಮೈಕ್ ಹಾಕೊಳ್ಳೋದು 12 ವರ್ಷದಿಂದನು? ಸುಮ್ನೆ ಜನ ಜಾಸ್ತಿ ಆಗ್ತಾರೆ, ಆಮೇಲೆ ನಿಮ್ಗೆ ತೊಂದ್ರೆ. ಬನ್ನಿ ಬನ್ನಿ, ಒಬ್ರಿಗೆ ಬನ್ನಿ. ನೀವು ಹೇಳ್ತೀನಿ ಇಲ್ಲಿ. ನಡ್ರಿ, ಹಿಂಗೆ ನಿಂತ್ಕೊಳ್ಳಿ. ಈ ಕಡೆಗೆ ನಿಂತ್ಕೊಳ್ಳಿ. ಇಲ್ಲ ಎಲ್ಲೂ ಹೋಗಿಲ್ಲ. ಎಲ್ಲ ಸಣ್ಣ ಹುಡುಗರನ್ನ ಕರ್ಕೊಂಡ್ಬಂದು ಕೊರೋನಾ ಟೈಮಲ್ಲಿ ಏನ್ ಮೇಡಮ್ ಇದು? ಸರ್ ಎಷ್ಟು ಸಣ್ಣ ಮಕ್ಕಳು ಇಲ್ಲ, ಎಲ್ಲಿ ಡಿಸ್ಟೆನ್ಸ್ ಅಲ್ಲಿ ಮೇಡಮ್? ಡಿಸ್ಟೆನ್ಸ್ ಇದೆ. ಮೇಡಮ್ ಗೌರ್ಮೆಂಟ್ ಎಷ್ಟು ಸಫರ್ ಪಡ್ತಾ ಇದೆ ಕೋವಿಡ್ಗೆ. ಆಯ್ತು ಸರ್, ನೋಡಿ ಆ ಸಣ್ಣ ಮಗು, ನೀವೇ ನೋಡಿ ಆ ಮಗು ಮಾಸ್ಕ್ ಎಲ್ಲಿ? ಇವನಿಗೆ ಎಲ್ಲಿ ಮಾಸ್ಕು? ಇವನು ಹುಡ್ಗಂಗೆ ಎಲ್ಲಿ ಮಾಸ್ಕ್? ಇವನಿಗೆ ಎಲ್ಲ ಮಾಸ್ಕು. ಮಾಸ್ಕ್ ತಂದಿಲ್ಲ. ಈಗೆಲ್ಲ ಮಾಡೋದು. ಇಷ್ಟು ಜನ ಈ ರೂಮಲ್ಲಿ ಕೂಡಾಕ್ಬೋದಾ? 1 ಅವರ್ ಅಲ್ಲ, ಕೇಳಿ. ಕೆಳಗಡೆ ಎಲ್ಲ ಕುಂತಿದ್ದಾರೆ, ಎಷ್ಟೊತ್ತಿಂದ ಮಾಡ್ತಿದ್ದಾರೆ, ಹೇಗ್ ಮಾಡ್ತಿದ್ದಾರೆ ಅಂತ. ಅಷ್ಟು ಸಣ್ಣ ಮಗು ಅಲ್ಲಿ ನೋಡಿ, ಅಲ್ಲಿ ಎಷ್ಟು ಸಣ್ಣ ಮಗೋದು, ಎಷ್ಟು ಜನ ನೋಡಿ ಅಲ್ಲಿ. ಮೇಡಮ್ ನೀವು ಸುಮ್ನಿರಿ ಮೇಡಮ್. ಬರ್ಬಾರ್ದಾ ಸರ್? ಕೋವಿಡ್ ಟೈಮಲ್ಲಿ ಇದೆಲ್ಲ ಇವಾಗ ಸ್ಟಾರ್ಟ್ ಮಾಡೋದು. ದೇವಸ್ಥಾನಗಳನ್ನ ಓಪನ್ ಮಾಡಿಲ್ವಲ್ರಿ ಸರ್? ಯಾರು ಇದನ್ನೆಲ್ಲ ನಡೆಸ್ತಿರೋರು? ಯಾರು? ನೀವು ಬಂದಿದ್ದೀರಾ? ಮಾಸ್ಕ್ ಎಲ್ಲಿ ನಿಮ್ದು? ಹಾಕಿ ಮಾಸ್ಕ್ ನ. ಮತ್ತೆ ಆಯ್ತು ಸರ್, ಸುಮ್ಮನೆ ಸಮಾಧಾನ. ಕ್ರೌಡ್ ಮಾಡಿದ್ವಿ, ಇಷ್ಟು ವರ್ಷ ಕ್ರೌಡ್ ನೀವು ಮಾಡ್ಕೊಂಡಿರೋದಲ್ವಾ? ಇಲ್ಲಿ ನಾವು ಮಾಡಿದ್ವಾ ಇಷ್ಟು ಜನ ಕ್ರೌಡ್ ನ? ಮಾಡ್ಬಾರ್ದು ಸರ್, ನಿಜವಾಗ್ಲೂ ಯಾವ್ದು ಬೇಕು ಅಂತ ಬನ್ನಿ ಮೇಡಮ್. ನೀವು ಎಲ್ಲ ಹಿಂದೂಗಳನ್ನೆಲ್ಲ ಕರ್ಕೊಂಡು ಮಾಡಿ. ಎಲ್ಲಿ ಪರ್ಮಿಷನ್ ತಗೊಂಡ್ ಮಾಡ್ರಿ? ಬೇಡ ಅಂದವ್ರು ಯಾರು? ಪರ್ಮಿಷನ್ ತಗೊಂಡ್ ಮಾಡಿ ಕೊಡಿ, ಪರ್ಮಿಷನ್. ಮತ್ತೆ ಎಲ್ಲಿ ತೋರಿಸ್ತೀರಾ? ನಡೀರಿ, ನಡೀರಿ. ಇಷ್ಟು ಜನ ಕುಂತ್ಕೊಂಡು ಇಲ್ಲಿ ನಡೆಸ್ಲಿಕ್ಕೆ ಪರ್ಮಿಷನ್ ಎಲ್ಲಿತ್ತು? ಹೆಂಗ್ ತಗೊಂಡ್ರಿ? ತುಂಬಾ ಜನ ಬರ್ತಾ ಇದ್ರು. ಹೌದೌದು, ಬರ್ತಾ ಇದ್ರು. ನಡೀರಿ. ಯಾವ ಸರ್ ನಿಮ್ಮ ಹೆಸರೇನು ಸರ್?
ಹೇಳಿ ಸ್ವಲ್ಪ ನಿಮ್ಮ ಹೆಸರು ಸರ್ ಪುನೀತ್ ಕೆರೆಹಳ್ಳಿ ಅಂತ. ಎಲ್ಲಿದ್ದೀರಾ ನೀವು? ನಾವಿರೋದು ಇಲ್ಲೇನೆ ಅಂದ್ರಳ್ಳಿ ಮೇನ್ ರೋಡಿಂದ ಮೇಲೆ. ಅಂದ್ರಲ್ಲಿ ಮೇಲೆ ಇಷ್ಟು ದಿನ ನೀವು ಅಂದ್ರಲ್ಲಿ ನೀರಿಗೆ ಈಗ ಇನ್ನ ತೊಂದರೆ ಆಗ್ತಾ ಇರೋದಕ್ಕೆ ಕೊಟ್ಟಿದ್ದು ಇದು. ಸರ್ ಇಲ್ಲಿ ಯಾರಿಗೂ ತೊಂದರೆ ಆಗ್ತಾ ಇಲ್ಲ. ನೋಡಿ, ಇಲ್ಲಿ ಕೇಳಿ ಅಲ್ಲಿ ಅಕ್ಕಪಕ್ಕ ಫೋನ್ ಮಾಡಿರ್ತೀವಿ ಮೇಡಮ್ ಬಂದಿರೋದು. ಅಲ್ಲಿ ನಿಂತಿರೋರೆಲ್ಲ ಬೇರೆಯವರ, ಈ ಮನೆಯವರು ಆ ಮನೆಯವರ ನಿಂತಿರೋರಲ್ಲಿ. ನಮಗೆ ನಿನ್ ಕನ್ಸು ಬೀಳುತ್ತಾ ಇದೆ. ಇಲ್ಲಿ ಎಲ್ಲ ಹಿಂದೂಗಳ ಕನ್ವರ್ಟ್ ಮಾಡ್ತಾವ್ರಿ ಜಾಗದಲ್ಲಿ, ಫುಲ್ ಕನ್ವರ್ಟ್ ಮಾಡ್ತಾವ್ರೆ. ಅಶ್ವಿನಿ ನಮ್ಮ ಹೆಸರು ಮೇಡಮ್. ಹಲೋ ಮೇಡಮ್, ಏನು ಹೇಳಿ ಇನ್ನೊಂದ್ಸರಿ. ಯಶೋಧ ನಮ್ಮ ಹೆಸರು ಸರ್. ನಮ್ಮ ಹೆಸರು ರಘು. ಏನಪ್ಪ ಹೆಸರು? ನೋಡಿ ಸ್ನೇಹಿತರೆ, ನೀವೇನಿಲ್ಲಿ? ಇಷ್ಟು ಜನ ಹೋಗಲ್ಲ ನಿಮ್ಗೆ. ನೋಡಿ ಈ ಚಿಕ್ಕ ರೂಮಲ್ಲಿ 200 ಜನ ಸೇರಿದ್ದಾರೆ. ನಮ್ಮ ಹೆಸರು ಸರ್ ಆಯ್ತಾ? ಹೌದಾ? ಲೈವ್ ಅಲ್ಲಿ ಗೊತ್ತಾಗುತ್ತೆ ಬಿಡಮ್ಮ ಎಷ್ಟು ಜನ ಅವ್ರೆ ಅಂತ. ಇಲ್ಲ ಎಣಿಸ್ಕೊಂಡ್ರೆ ಗೊತ್ತಾಗತ್ತಲ್ವಾ? ಇಲ್ಲ ಎಣಿಸ್ಕೊಂಡ್ರೆ ಗೊತ್ತಾಗತ್ತಲ್ವಾ ಮೊಬೈಲಲ್ಲಿ? ಯಾರು ರಾಬರ್ಟ್ ಜನ ಇಲ್ಲಿ ಸರ್ ಇಲ್ಲಿ ಏನ್ ಮಾಡ್ತಿದ್ದೀರಾ ಇದನ್ನ? ಇಲ್ಲ ಬನ್ನಿ ಸರ್. ಬರಲ್ಲ, ಆಯ್ತು. ಈ ವಿಡಿಯೋ ಆಗಿದ್ದೇನಪ್ಪ. ಸರ್ ತಮ್ಮ ಹೆಸರು ಸರ್? ನನ್ನ ಹೆಸರು ರಾಜಣ್ಣ. ರಾಜಣ್ಣ ಅವರು ಇಲ್ಲಿದ್ದಾರೆ, ನೋಡಿದ್ದಾರೆ ಸರ್. ಎಷ್ಟು ಜನ ಬಂದ್ರು? ಒಬ್ಬರಾದ್ರೂ ಕ್ರಿಶ್ಚಿಯನ್ ಇದ್ರೆ ಒಬ್ರು ಕ್ರಿಶ್ಚಿಯನ್ಸ್ ಇಲ್ವಲ್ರಿ? ಇಲ್ಲ, ಎಲ್ಲ ನಾರ್ತ್ ಇಂಡಿಯನ್ಸ್ ನಾರ್ತ್ ಕರ್ನಾಟಕದಲ್ಲಿ ಕರ್ಕೊಂಡು ಬಂದು ಇಲ್ಲೆಲ್ಲ ಕನ್ವರ್ಷನ್ ಮಾಡ್ತಾರಂತೆ. ಇವ್ರು ಜಾನ್ ಅಂತ ಹೇಳಿ ಇವರೇ ಕಣ್ರಿ ಮಾಡ್ತಾ ಇರೋದು ಎಲ್ಲ. ಒಬ್ಬರಾದ್ರೂ ಬೇರೆಯವ್ರು ಇದಾರಾ? ಕರ್ಕೊಳ್ಳಿ ಸರ್, ಸರ್ ಇವ್ರು ಕರ್ಕೊಳ್ಳಿ, ಮೇನ್ ಆಗಿ ಇವರು ಕರ್ಕೊಳ್ಳಿ ಸರ್, ಅವ್ರನ್ನು ಕರ್ಕೊಳ್ಳಿ. ಏನ್ರಿ ನಿಮ್ಮ ಹೆಸರು? ಎಲ್ಲಿರೋದು ನೀವು? ಇಲ್ಲೇನಾ? ಹಾಂ, ನೀವೇನೋ ಪ್ರೇಯರ್ ನಡೆಸೋದು? ಪರ್ಮಿಷನ್ ತಗೊಂಡಿದ್ದಾರೆ ಪ್ರೇಯರ್ ನಡೆಸಕ್ಕೆ? ಸ್ನೇಹಿತರ ಸ್ಟೇಷನ್ಗೆ ಹೋಗ್ತಾ ಇದೀವಿ. ಇವರಿದ್ದಾರೆ, ನಿಮಿಷ ಕಾನ್ವೆಂಟ್ ಆಗೋದು ಹೆಚ್ಚು ತಾಯಿ ಮಾರ್ಕೊಂಡಂಗೆ ಹೇಳ್ರಪ್ಪ ಹೋಗ್ಲಿ. ಹೇಳ್ಕೊಳ್ಳಿ. ನನ್ನ ತಾಯಿ ಅರ್ಕಲ್ ಸೀರೆ ಉಟ್ಕೊಂಡಿದ್ದಾಳೆ ಅಂತ ರೇಷ್ಮೆ ಸೀರೆ ಉಟ್ಕೊಂಡ್ರೆ ನನ್ನ ತಾಯಿ ಅನ್ನಕ್ಕಾಗತ್ತಾ? ನನ್ನ ತಾಯಿ ಅರ್ಕಲ್ ಸೀರೆ ಉಟ್ಕೊಂಡಿದ್ದಾಳೆ ಅಂತ ನಾನು ಬೇರೆಯವ್ರ ತಾಯಿನ ತಾಯಿ ಅಂತೀನಾ? ಅಪ್ಪ ಅಂತೀನಾ? ಅವ್ರಿಗೆ ಹೇಳಿ ನೋಡ, 5,000 ಕೊಡ್ತಾರ? ನಿಮ್ಮ ತಾಯಿನೇ ನೀವು ತಾಯಿ ಬನ್ನಿ ಬನ್ನಿ ಇಲ್ಲಿ ಹಾಗೆ ಇಲ್ಲಿಗೆ. ಇದು ಶ್ರೀನಿವಾಸ್ ಜಿ, ನೀವು ಒಂದ್ ನಿಮಿಷ ಸರ್ ಹತ್ಕೊಂತಾರೆ. ಒಬ್ರು ಹತ್ಬಿಡಿ, ನಾನು ಇದ್ರಲ್ಲಿ ಬರ್ತೀನಿ. ಇವನೇ ಸರಿ ಸರಿ ನೋಡಿ. ಇದು ಸರ್ ಯಾರಾದ್ರೂ ಒಬ್ರು ಇದ್ ಮಾಡ್ತೀರಾ ಸರ್? ಲೋಕಲ್ ಯಾರೋ ಒಂದಿಬ್ರು ಬನ್ನಿ, ಯಾರೊಬ್ರು ಬನ್ನಿ ಸರ್. ಅಲ್ಲ ಯಾರಲ್ಲ, ನಿಮಗೆ ನಾವು ಬಂದಿರೋದು ಸರ್. ಅಲ್ಲ ಒಂದ್ ನಿಮಿಷ ಅಪ್ಪಾಜಿ, ಇದು ಇಟ್ಸ್ ಅ ಪಾಸಿಬಲ್ ಒಬ್ರು? ಹೌದಾ? ಸರಿ ನಾವು ಹೋಗೋಣ ಬನ್ನಿ. ಸರಿ ಒಂದ್ ನಿಮಿಷ. ಅಡ್ರೆಸ್ ಏನು ಬಂದಿದ್ದು? 8th ಕ್ರಾಸು, ಮನೆ ನಂಬರ್ ಹೇಳಿ ಸುಮ್ಮನೆ. ಅಲ್ಲಿ ನಮಗೆ ಇಲ್ಲ ನಡ್ರಿ, ಅದರಿಂದನೇ ಹೋಗೋಣ ನಡ್ರಿ. ಹಾಂ ತಗೊಳ ಮಗ. ಅಕ್ಕ ಹೋಗ್ತಾ ಇದೀವಿ, ಯಾರಾದ್ರೂ ಒಬ್ರು ಕಂಪ್ಲೇಂಟ್ ಬೇಕಲ್ಲ ಇಲ್ಲಿ ಲೋಕಲ್ ಇಲ್ಲ? ಸರಿ, ಕಂಪ್ಲೇಂಟ್ ಬರೆದ್ರೆ ಅವ್ರ ಮನೆಯವ್ರು ರವಿ ಅವ್ರು ಇದ್ರಲ್ಲ, ಅವರೆಲ್ಲ ನಾನು ಸೆಂಡ್ ಮಾಡ್ತೀನಿ ಬೇಕಾದ್ರೆ.
ಕಂಪ್ಲೇಂಟ್ ನಾವು ಬರಿತೀವಿ ತಂಡದ ಕಡೆಯಿಂದ. ಹೌದು ಅನ್ನೋದಕ್ಕೆ ಸಾಕ್ಷಿಗೆ ಒಂದು ಸಿಗ್ನೇಚರ್ ಬೇಕಷ್ಟೇನೆ. ಅಕ್ಕಪಕ್ಕದಲ್ಲಿ ಮನೆಯಲ್ಲಿ ಎಲ್ಲರೂ ಮಾಡಿಸಿ. ಎಲ್ಲರದು ಮಾಡಿಸ್ಕೊಡ್ಲಾ ನಾನು? ಸರಿ ಬರ್ತೀನಿ ಸರ್. ಇಲ್ಲ ಅಲ್ಲಿ ಹೋದ್ಮೇಲೆ ನೋಡೋಣ, ಲೋಕಲ್ ಇದು ಬೇಕೇ ಬೇಕು ಅಂದರೆ ಕರ್ಕೊಂಬರ್ತೀನಿ. ಸ್ನೇಹಿತರೆ, ಸ್ಟೇಷನಿಗೆ ಹೋಗ್ತಾ ಇದ್ದೀವಿ. ಸ್ಟೇಷನಿಗೆ ಹೋಗಿ ಅಲ್ಲಿ ಐ ಥಿಂಕ್ ಸ್ಟೇಷನ್ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇರಲ್ಲ ಅನಿಸುತ್ತೆ ಪೊಲೀಸ್ನವ್ರದ್ದು. ನಾನು ಅಲ್ಲಿ ಹೋದ್ಮೇಲೆ ಅಲ್ಲೇನು ನಡೀತು, ಅಲ್ಲೇನಾಯಿತು, ನಾವು ಪ್ರತಿಯೊಂದನ್ನು ಕಲೆಕ್ಟ್ ಮಾಡಿ ಅವ್ರದ್ದು ತದನಂತರ ತಿಳಿಸ್ತೀವಿ. ನವೀನ್ ವಿಷಯ ತಿಳಿದ ಕೂಡಲೇ ಸ್ಪಾಟಿಗೆ ಬಂದ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.